ಕೊರೋನಾ ವಕ್ಕರಿಸಿದ ಬಳಿಕ ಜನರು ಅನೇಕ ಬಗೆಯ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಅದೆಷ್ಟೋ ಜನ ಕೆಲಸವಿಲ್ಲದೆ ಮನೆಯಲ್ಲೇ ದಿನದಿಡುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಇಲ್ಲೊಂದು ಯುವಕರ ತಂಡ ಬೀಚ್ ಕ್ಲೀನ್ ಮಾಡುವ ಮೂಲಕ ತಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಂಡಿದೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸುರತ್ಕಲ್ನ ಇಡ್ಯಾ ಪರಿಸರದ ಯುವಕರ ತಂಡ ಒಂದು ಅತ್ಯುತ್ತಮ ಕಾರ್ಯಕ್ಕೆ ಮುಂದಾಗಿದೆ. ಹೌದು, ಸುರತ್ಕಲ್ನ ಇಡ್ಯಾ ಪರಿಸರದ ಯುವಕರು ಅಲ್ಲಿನ ಕಡಲ ಕಿನಾರೆ ಪ್ರದೇಶವನ್ನ ಕ್ಲೀನ್ ಮಾಡುವ ಮೂಲಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಬೀಚ್ ಪರಿಸರದಲ್ಲಿ ರಾಶಿ ಬಿದ್ದಿದ್ದ ಕಸ ಕಡ್ಡಿಗಳನ್ನು ತೆರವುಗೊಳಿಸಿ ಇದೀಗ ಪ್ರಧಾನಿ ಮೋದಿಯವರ ಸ್ವಚ್ಛ ಭಾರತ ಕನಸನ್ನ ನನಸಾಗಿಸಲು ಮುಂದಾಗಿದೆ. ನಾವು ಇಡ್ಯಾದ ಯುವಕರು ಇಲ್ಲಿ ಬಂದು ಕೂತ್ಕೊಳ್ತಿದ್ವಿ. ಯಾವಾಗಲೂ ಇಲ್ಲಿ ನೋಡೋಕೆ ತುಂಬ ಕಸ ಕಡ್ಡಿ ಎಲ್ಲ ಇತ್ತು. ಒಂದು ಸಲ ನಾವು ಕೂತು ಮಾತಾಡಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಲ್ಲಿ ಎಲ್ಲ ದೂರ ಹುಡುಗರು ಬಂದು ಕುಡಿತಿದ್ರು, ಬಾಟ್ಲು ಹೊಡೆದೋಗ್ತಿದ್ರು. ಈಗ ಕ್ಲೀನ್ ಆದಮೇಲೆ ಯಾವ ಹುಡುಗರು ಬರೋದಿಲ್ಲ. ಈ ನಮಗೆ ಇಲ್ಲಿ ಪಬ್ಲಿಕ್ಗೆ ಕೂತ್ಕೊಳ್ಳಿಕ್ಕೆ ಅಂತೆಲ್ಲ ಮಾಡಿ ಈಗ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ಇನ್ನೂ ಡೆವಲಪ್ ಆಗ್ಲಿಕ್ಕೆ ಉಂಟು, ಮಾಡ್ತಾ ಇದ್ದೇವೆ. ಯುವಕರಂದರೆ ಎಲ್ಲೆಲ್ಲ ಅವರವರು ಎಲ್ಲ ಮಾಡ್ತಾ ಇದ್ದಾರೆ. ಯಾರಿಗೆ ಏನು ಹೇಳಲಿಕ್ಕಿಲ್ಲ. ನಾವು ಲಾಕ್ಡೌನ್ ಟೈಮನ್ನು ಸರಿಯಾಗಿ ಉಪಯೋಗಿಸುತ್ತಿದ್ದೇವೆ. ಕಡಲ ಕಿನಾರೆಯನ್ನ ಕೇವಲ ಸ್ವಚ್ಛ ಮಾಡೋದು ಮಾತ್ರವಲ್ಲದೆ ಆಕರ್ಷಿತ ತಾಣವಾಗಿ ಮಾರ್ಪಡಿಸಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಈ ಕಾರ್ಯ ಶುರುವಾಗಿದ್ದು ಇದೀಗ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಬೀಚ್ ಪರಿಸರವನ್ನ ಅಭಿವೃದ್ಧಿಪಡಿಸುವಲ್ಲಿ ಹಲವಾರು ದಾನಿಗಳು ಕೂಡ ಸಹಕರಿಸಲು ಮುಂದಾಗಿದ್ದಾರೆ. ಸ್ಥಳೀಯ ಕಾರ್ಪೊರೇಟರ್ ಕೂಡ ಈ ಕಾರ್ಯಕ್ಕೆ ಸಹಕರಿಸಿದ್ದಾರೆ. ಇದು ಪರಿಸರ ಅಂತ ಹೇಳಿದ್ರೆ ಸಮಾಜಕ್ಕೆ ಒಂದು ದೇವರು ಕೊಟ್ಟಂತಹ ಒಂದು ವರದಾನ. ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು. ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದರೆ ಮಾತ್ರ ಆ ದೇವರು ಈ ಕೊಟ್ಟದ್ದನ್ನು ಉಳಿಸ್ತಾರೆ. ಇಲ್ಲ ಅಂತ ಹೇಳಿದರೆ ಸುನಾಮಿ ಈ ಥರದ್ದೆಲ್ಲ ಕೆಲವೊಂದು ನ್ಯಾಚುರಲ್ ಡಿಸಾಸ್ಟರ್ ಇದೆಲ್ಲ ಆಗುವುದು ಏನಕ್ಕೆ ಅಂತ ಹೇಳಿದರೆ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಲಿಲ್ಲ ಅಂತೇಳಿ ಇಂಥ ಎಲ್ಲ ಪರಿಸರದ ತೊಂದರೆಗಳು ನಮಗೆ ಆಗುತ್ತದೆ. ಅದಕ್ಕೋಸ್ಕರ ನಾವು ಈ ಪರಿಸರವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕಂತೇಳಿ ಮತ್ತು ಗೌರ್ಮೆಂಟಿಂದ ಕೂಡ ನಾವು ಏನು ಇದಕ್ಕೆ ಫೆಸಿಲಿಟಿ ಬರಬೇಕು ಅದಕ್ಕೆ ಬೇಕಾದ ನಾವು ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದೇವೆ. ಅವರಿಗೆ ಸಂಪೂರ್ಣವಾದ ಸಹಕಾರ ಇಡ್ತೇವೆ ಅಂತೇಳಿ ಹೇಳಿದ್ದಾರೆ. ಕೊಡ್ಬೋದು ಅಂತೇಳಿ ಇಚ್ಛಿಸ್ತೇವೆ. ಕೊಟ್ಟರೆ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ಇಡ್ಯಾ ಪರಿಸರದ ಯುವಕರ ತಂಡ ಉತ್ತಮ ಕಾರ್ಯಕ್ಕೆ ಮುಂದಾಗಿದ್ದು ಇವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಶರಸಾಲಿಯನ್ V4 News 24/7 ಮಂಗಳೂರು.